ಅನಾರೋಗ್ಯ ಬಂದಾಗ ಮಾತ್ರವಲ್ಲದೆ ಆರೋಗ್ಯವಂತರಾಗಿರುವಾಗಲೂ ಕೂಡ ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನ ನಡೆಸಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ರಕ್ತದೊತ್ತಡ, ಡಯಾಬಿಟಿಸ್ ಮತ್ತಿತರ ಪರೀಕ್ಷೆಗಳನ್ನು ಮಾಡಿಕೊಂಡು ಆರೋಗ್ಯ ಕಾಳಜಿ ವಹಿಸಬೇಕು ಎಂದು ವಿಧಾನಸಭೆಯ ವಿಪಕ್ಷ ಉಪನಾಯಕ ಮಂಗಳೂರು ಶಾಸಕ ಯುಟಿ ಖಾದರ್ ಹೇಳಿದರು. ಪುದು ಗ್ರಾಮ ಪಂಚಾಯತ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುದು ಇದರ ಸಹಭಾಗಿತ್ವದಲ್ಲಿ ಸ್ಥಳೀಯ ಪಂಚಾಯತ್ ಸದಸ್ಯ ಅಖ್ತರ್ ಹುಸೇನ್ ಅವರ ನೇತೃತ್ವದಲ್ಲಿ ಪರಂಗಿಪೇಟೆಯ ಅಮೀಮಾರ್ನಲ್ಲಿ ನಡೆದ ಆರೋಗ್ಯ ಮತ್ತು ಕ್ಷೇಮ ಉಪಕೇಂದ್ರದ ಉದ್ಘಾಟನಾ ಸಮಾರಂಭ ಹಾಗೂ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ವೀಕ್ಷಣೆ ನಡೆಸಿ ಅಮೀಮಾರ್ ಶಾಲೆಯ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅಮೀಮಾರ್ ಮಾದರಿ ಪ್ರದೇಶವಾಗಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಅನುದಾನ ಬಿಡುಗಡೆಗೊಳಿಸಲಾಗಿದೆ ಎಂದರು. ನೀವು ಅಸೌಖ್ಯರಾದವರು ಮಾತ್ರ ಅಲ್ಲಿ ಹೋಗಿ ಬ್ಯಾಂಡೇಜ್ ಆಗಲಿ, ಹೊಟ್ಟೆ ನೋವು, ತಲೆನೋವು, ಜ್ವರದ ಹೋಗೋರು ಮಾತ್ರ ಅಲ್ಲ, ನೀವು ಹುಷಾರಿದ್ದವರು ಕೂಡ 6 ತಿಂಗಳಿಗೊಮ್ಮೆ ನಿಮ್ಮ BP ಮತ್ತು ಶುಗರ್ ಟೆಸ್ಟ್ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಕಾಳಜಿಯನ್ನು ವಹಿಸಲೇಬೇಕು. ಬೇಕಾದಲ್ಲಿ ನೀವು ಪಂಚಾಯತ್ನಲ್ಲಿ ಡಿಸ್ಕಸ್ ಮಾಡಿ ಮಹಿಳೆಯರಿಗೆ ಒಂದು ಸಪ್ರೇಟ್ ದಿವಸ ಹಿಡಿ, 1-2 ದಿವಸ ಅಲ್ಲಿ ಯಾವತ್ತು ಮಹಿಳೆಯರಲ್ಲದೆ ಬೇರೆ ಯಾರು ಕೂಡ ಹೋಗ್ಲಿಕ್ಕೆ ಇಲ್ಲ. ಗಂಡಸರಿಗೆ ಬೇರೆ ದಿವಸ ಇದೆ, ರಶಲ್ಲಿ ಹೋಗಬೇಕು, ಕಾಯಬೇಕು ಇಂತೆಲ್ಲ ಪರಿಸ್ಥಿತಿ ಇದ್ದರೆ ಮತ್ತು ಕಡ್ಡಾಯವಾಗಿ 6 ಮಂತ್ಗೊಮ್ಮೆ ನೀವು BP ಮತ್ತು ಶುಗರ್ ಟೆಸ್ಟ್ ಮಾಡಲೇಬೇಕು. ನಾನಿದ್ದಾಗ ಇಡೀ ಎಲ್ಲ PSCಯಲ್ಲಿ ಟೆಸ್ಟ್ ಮಾಡಲಿಕ್ಕೆ ಒಂದು ಫ್ರೀ ಮೆಡಿಸಿನ್ ಇಟ್ಟಿದೆ. ನಮ್ಮ ಗ್ರಾಚಾರ್ಯನು ಯಾರೊಬ್ಬ ಟೆಸ್ಟ್ ಮಾಡಿ ಹೋಗ್ತಾನ, ಯಾರು ಟೆಸ್ಟ್ ಮಾಡಲಿಕ್ಕೆ ಹೋಗುದು. ದುಡ್ಡು ಕೊಟ್ಟು ಹೋಟೆಲ್ನಲ್ಲಿ ರೋಗ ಬರೋ ಊಟ ಮಾಡಲಿಕ್ಕೆ ಕ್ಯೂ ಗಟ್ಟಲೆ ನಿಲ್ತಾರೆ. ಅರ್ಧ ಗಂಟೆ ಟೈಮು ಇವರಿಗೆ ನೀವು ತಗೊಳ್ತೀರಿ. ಎಲ್ಲಿ ಹೋಟೆಲ್ಗೆ ಹೋಗಿ ನೀವು ದುಡ್ಡು ಕೊಟ್ಟು ನಿಮ್ಗೆ ರೋಗ ಬರುವಂಥ ಊಟ ಮಾಡಲಿಕ್ಕೆ, ಆ ಒಂದು ಊಟ ಮಾಡಲಿಕ್ಕೆ ನೀವು ಗಂಟೆ ದುಡ್ಡು ಕೊಟ್ಟು ಕಾಯ್ತೀರಿ. ಇಲ್ಲಿ ನಿಮ್ಮ ರೋಗ ಉಂಟಲ್ಲ ಟೆಸ್ಟ್ ಮಾಡಲಿಕ್ಕೆ 5 ನಿಮಿಷಕ್ಕೆ ಪುರ್ಸೋತಿಲ್ಲ. ನಿಮಗೆ ಪುರ್ಸೋತಿಲ್ಲದೆ ನಿಮ್ಮ ಮತ್ತೆ ಆರೋಗ್ಯ ಕಾಪಾಡೋದು ಹೇಗೆ? ಬಿಜಿಎಂ ಜುಮಾ ಮಸೀದಿಯ ಅಧ್ಯಕ್ಷ ಉಮರ್ ಅಬ್ಬಾ ಎಎಸ್ಬಿ ಅವರು ಆರೋಗ್ಯ ಮತ್ತು ಕ್ಷೇಮ ಉಪಕೇಂದ್ರವನ್ನು ಉದ್ಘಾಟಿಸಿದರು. ಸೇವಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೆ ಕೃಷ್ಣಕುಮಾರ್ ಪೂಂಚಾ, ಪುದು ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಕಾಶ್ ಚಂದ್ರ ರೈ ದೇವಸ್ಯ ದೀಪ ಪ್ರಜ್ವಲಿಸಿದರು. ಮುಖ್ಯ ಅತಿಥಿಗಳಾಗಿ ಡಾ ಸುದರ್ಶನ್, ಪುದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಅನಿಲ ಪತ್ರಾವು, ಪುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹರೀಶ್ ಕೆಎ, ಪಂಚಾಯತ್ ರಾಜ್ ಉಪವಿಭಾಗದ ಕಿರಿಯ ಅಭಿಯಂತರ ರವಿ, ಹಿರಿಯ ನಾಗರಿಕ FA ಖಾದರ್, ಪರಂಗಿಪೇಟೆ ರೋಟರಿ ಕ್ಲಬ್ ಅಧ್ಯಕ್ಷ ಸುರೇಂದ್ರ ಕಂಬಳಿ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, V4 ನ್ಯೂಸ್, ಬಂಟ್ವಾಳ.